ಪ್ರಪಂಚದ ಪ್ರಮುಖ 7 ಅದ್ಭುತಗಳಲ್ಲಿ ಒಂದು ಎನಿಸಿದ ತಾಜ್ ಮಹಲ್ ನೋಡಲು ಹೆಚ್ಚು ಜನರು ಬರುವುದರಿಂದ ಭಾರತೀಯ ಪುರಾತತ್ವ ಇಲಾಖೆಯು ಅಧಿಕ ಆದಾಯವನ್ನ ಪಡೆಯುತ್ತಿದೆ. ಕಳೆದ 5 ವರ್ಷಗಳಲ್ಲಿ ತಾಜ್ ಮಹಲ್ನಿಂದ 297 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಎಂಬುದು ಕೇಂದ್ರ ಸಂಸ್ಕೃತಿ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ರಾಜ್ಯಸಭೆಯಲ್ಲಿ ನೀಡಿದ ಮಾಹಿತಿಯಿಂದ ತಿಳಿದುಬಂದಿದೆ. ದಿಲ್ಲಿಯ ಕುತುಬ್ ಮಿನಾರ್ ಮತ್ತು ಕೆಂಪು ಕೋಟೆಗಳು ಆದಾಯ ತರುವಲ್ಲಿ 2 ಮತ್ತು 3ನೇ ಸ್ಥಾನಗಳಲ್ಲೇ ಇವೆ. ಕುತುಬ್ ಮಿನಾರ್ನಿಂದ 23.80 ಕೋಟಿ ರೂಪಾಯಿ, ಕೆಂಪು ಕೋಟೆಯಿಂದ 18.0 ಕೋಟಿ ರೂಪಾಯಿ ಕಳೆದ ಹಣಕಾಸು ವರ್ಷದಲ್ಲಿ ಸಂಗ್ರಹವಾಗಿತ್ತು. ಆದರೆ ತಾಜ್ ಮಹಲ್ ನಿರಂತರ ಅತಿ ಹೆಚ್ಚು ಆದಾಯ ತರುವ ಚಾರಿತ್ರಿಕ ಚಿಹ್ನೆಯಾಗಿದೆ. 17ನೇ ಶತಮಾನದಲ್ಲಿ ಮೊಘಲ ದೊರೆ ಶಹಜಹಾನ್ ನಿರ್ಮಿಸಿದ ತಾಜ್ ಮಹಲ್ ಲೋಕದ 7 ಅದ್ಭುತಗಳಲ್ಲಿ ಒಂದು ಎನಿಸಿದೆ. ತಮಿಳುನಾಡಿನ ಮಹಾಬಲಿಪುರ, ಒಡಿಶಾದ ಕೋನಾರ್ಕ್ನ ಸೂರ್ಯ ದೇವಾಲಯಗಳು ಕೂಡ ಹೆಚ್ಚು ಜನರು ಭೇಟಿ ಕೊಡುವ ಸ್ಥಳಗಳು ಎನಿಸಿವೆ ಎಂಬ ಮಾಹಿತಿಯು ತಿಳಿದುಬಂದಿದೆ.